ಬದುಕು ಕಟ್ಟಿಕೊಳ್ಳಲೆಂದು ದೂರದ ಕೇರಳದಿಂದ ಬೈಂದೂರಿಗೆ ಬಂದ ಸ್ನೇಹಿತರಿಬ್ಬರ ಬದುಕನ್ನು ಮದ್ಯ ಸೇವನೆಯ ದುಶ್ಚಟವು ನಾಶ ಮಾಡಿದೆ. ಮದ್ಯದ ಅಮಲಿನಲ್ಲಿ ಹೊಡೆದಾಡಿಕೆಯುಂಡ ಅವರಲ್ಲಿ ಓರ್ವ ಮೃತಪಟ್ಟರೆ ಇನ್ನೋರ್ವ ಜೈಲು ಸೇರುವಂತಾಗಿದೆ. ಎಟ್ಟರೆ ಗ್ರಾಮದ ಕ್ಯೂಸಳ್ಳಿ ಸಮೀಪದ ದೇವರಗದ್ದೆ ಎಂಬಲ್ಲಿ ಘಟನೆ ಸಂಭವಿಸಿದೆ. ಹತ್ಯೆಯಾದವನನ್ನು ಬಿನು ಎಂದು ಗುರುತಿಸಲಾಗಿದೆ. ಆರೋಪಿ ಉದಯನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೇರಳದಿಂದ ಕೆಲಸ ಅರಸುತ್ತ ಜತೆಯಾಗಿ ಬಂದಿದ್ದ ಸ್ನೇಹಿತರಾದ ಬಿನು ಮತ್ತು ಉದಯ ಕಳೆದ 2 ವರ್ಷಗಳಿಂದ ಕೂಸಳ್ಳಿಯ ಥಾಮಸ್ ಕುಟ್ಟಿ ಅವರ ತೋಟದಲ್ಲಿ ರಬ್ಬರ್ ಟ್ಯಾಪಿಂಗ್ ಕೆಲಸ ಮಾಡುತ್ತಾ ತೋಟದ ಮನೆಯಲ್ಲಿ ಉಳಿದುಕೊಂಡಿದ್ದರು. ಹೆಚ್ಚಿನ ದಿನಗಳಲ್ಲಿ ಮದ್ಯ ಸೇವನೆಯ ಬಳಿಕ ಜಗಳ ಮಾಡಿಕೊಳ್ಳುತ್ತಿದ್ದರು. ಅಮಲು ಇಳಿದ ಬಳಿಕ ಇಬ್ಬರೂ ಸರಿಯಾಗೇ ಇರುತ್ತಿದ್ದರು. ಈ ನಡುವೆ ಉದಯ ನಾನೊಬ್ಬನೇ ಇಲ್ಲಿ ಟ್ಯಾಪಿಂಗ್ ಕೆಲಸ ಮಾಡುತ್ತೇನೆ, ನೀ ಕೆಲಸ ಬಿಟ್ಟು ಹೋಗು ಎಂದು ಬಿನು ಪಿಲಿಫ್ಗೆ ಹೇಳಿದ್ದಾನೆ. ಅದೇ ರೀತಿ ನಿನ್ನೆ ರಾತ್ರಿ ಇಬ್ಬರೂ ಕಂಠಪೂರ್ತಿ ಕುಡಿದುಕೊಂಡು ಮತ್ತೆ ಗಲಾಟೆ ಪ್ರಾರಂಭಿಸಿದ್ದಾರೆ. ಈ ವೇಳೆ ಉದಯ ರಬ್ಬರ್ ಟ್ಯಾಪಿಂಗ್ ಮಾಡುವ ಕತ್ತಿಯಿಂದ ಬಿನು ಅವರಿಗೆ ಚುಚ್ಚಿದ್ದಾನೆ. ಗಂಭೀರ ಗಾಯಗೊಂಡ ಬಿನು ಸ್ಥಳದಲ್ಲೇ ಸಾವನ್ನಪ್ಪಿದರು. ಹಲ್ಲೆ ನಡೆಸಿದ ಕೂಡಲೇ ಉದಯ್ ಕುಮಾರ್ ಪರಾರಿಯಾಗಿದ್ದು, ನಂತರ ಬೈಂದೂರು ಪೊಲೀಸರು ಆತನನ್ನು ಪತ್ತೆ ಹಚ್ಚಿ ಬಂಧಿಸಿದ್ದಾರೆ. ಬಂಧಿತ ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಬೈಂದೂರು ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದ್ದು, ಈ ಬಗ್ಗೆ ಹೆಚ್ಚಿನ ತನಿಖೆ ನಡೆಯುತ್ತಿದೆ.